ನೋಡಿ ಇದು ಎರಡಕ್ಕೂ ಲಾಸ ತಗೋಬೇಕು ಅಂದರೆ ಎಲ್ ಸಿ ಎಮ್ ತಗೋಬೇಕು. ಎಲ್ ಸಿ ಎಮ್ ತಗೊಂಡ್ರೆ ನೋಡಿರಿ ಏನಾಗುತ್ತೆ, ಸೈನ್ ಎ ಪ್ಲಸ್ ಕಾಸ್ ಎ ಸೈನ್ ಎ ಮೈನಸ್ ಕಾಸ್ ಎ ಅಂತ ಎಲ್ ಸಿ ಎಮ್ ಲಾಸ ತಗೊಬೇಕು. ತಗೊಂಡಾದ್ಮೇಲೆ ಮೇಲ್ಗಡೆ ನೋಡಿರಿ ಸೈನ್ ಎ ಪ್ಲಸ್ ಕಾಸ್ ಎ ಒಂದು ಸಲ ಹೋಗುತ್ತೆ. ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಗುಣಿಸ್ಬೇಕು. ಸೈನ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ ಏನಾಗುತ್ತೆ, ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಪ್ಲಸ್ ಮತ್ತು ಇದರಿಂದ ಇದನ್ನು ಸೈನ್ ಎ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಆಯಿತು. ಈಗ ನೋಡಿರಿ ನಮಗೆ ಎರಡು ಫಾರ್ಮುಲಾಸ್ ಗೊತ್ತು. ಯಾವ್ಯಾವುದು, ಎ ಮೈನಸ್ ಬಿ ಹೋಲ್ ಸ್ಕ್ವಯರು, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರು, ಜೊತೆಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇವು ಮೂರು ಫಾರ್ಮುಲಾಸ್ ಏಯ್ತಿಂದನೂ ಕಲ್ತಿದ್ದೀವಿ. ಅವು ಮೂರೂ ಅಪ್ಲೈ ಮಾಡೋಣ ಇವಾಗ. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ಸೈನ್ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab ಅಂದರೆ 2 ಸೈನ್ ಎ ಕಾಸ್ ಎ. ಇದು ಇಷ್ಟಕ್ಕೆ ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ನೆಕ್ಸ್ಟ್ ನೋಡಿ ಪ್ಲಸ್ ಹಂಗೆ ಹಾಕೋಣ. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab 2ab. ನೆಕ್ಸ್ಟು ಇಲ್ಲಿ ನೋಡಿರಿ, ನೆಕ್ಸ್ಟ್ ಕೆಳಗಡೆ ಏನಿದೆ, ಸೈನ್ ಎ ಪ್ಲಸ್ ಕಾಸ್ ಎ ಸೈನ್ ಎ ಮೈನಸ್ ಕಾಸ್ ಎ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಏನಿಲ್ಲ, ಇದು ಇಲ್ಲಿ ಎ ಜಾಗದಲ್ಲಿ ಸೈನ್ ಇದೆ, ಬಿ ಜಾಗದಲ್ಲಿ ಕಾಸ್ ಇದೆ. ಈಗ ಮೇಲ್ಗಡೆ ನೋಡ್ರಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಮೈನಸ್ 2 ಸೈನ್ ಎ ಕಾಸ್ ಎ ಪ್ಲಸ್ 2 ಸೈನ್ ಎ ಕಾಸ್ ಎ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರೋದು ಬರೆಯೋಣ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಎರಡು ಸಲ ಇದೆ ಅಂದರೆ ಏನಾಗುತ್ತೆ, 2 ಸೈನ್ ಸ್ಕ್ವೇರ್ ಎ 2 ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಸ್ಕ್ವೇರ್ ಎ. ಎರಡನ್ನೂ ಕೂಡಿದ್ದೀನಿ ಅಷ್ಟೇ, ಎರಡನ್ನೂ ಆ್ಯಡ್ ಮಾಡಿದ್ದೀನಿ. ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಎರಡನ್ನೂ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಉಳಿದಿರೋದು ಹಾಗೆ ಬರೆಯೋಣ, ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ಈಗ ಏನು ನೋಡ್ರಿ, ಎರಡರಲ್ಲೂ 2 ಅಂತ ಇದೆ. ಎರಡನ್ನ ಕಾಮನ್ ಫ್ಯಾಕ್ಟರ್ ತೆಗ್ಯಾನ, ಸಾಮಾನ್ಯ ತೆಗ್ಯಾನ. ಎರಡನ್ನ ತೆಗೆದ್ರೆ 2 ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ನಮಗೆ ಗೊತ್ತು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ದಟ್ ಈಸ್ ಈಕ್ವಲ್ ಟು 1 ಅಂತ ಗೊತ್ತು ಅದು ನಮಗೆ. ಹಾಗಾಗಿ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ 1 ಹಾಕೋಣ. ಹಾಗಾದರೆ 2 ಇಂಟು 1 ಆ ಜಾಗಕ್ಕೆ 1 ಹಾಕಿದ್ದೀನಿ. ಉಳಿದಿರೋದು ಕೆಳಗಡೆ ಏನಿದೆ ಅದ್ರ ಜೊತೆಗೆ ಇನ್ನೊಂದು ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಇನ್ನೊಂದಿದೆ ನೋಡಿರಿ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಆದರೆ ಸೈನ್ ಸ್ಕ್ವೇರ್ ತೀಟಾನ 1 ಮೈನಸ್ ಕಾಸ್ ಸ್ಕ್ವೇರ್ನ ಈ ಕಡೆ ಕಳಿಸಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಹಾಗಾಗಿ ಕಾಸ್ ಸ್ಕ್ವೇರ್ ಎ ಜಾಗಕ್ಕೆ 1 ಮೈನಸ್ ಸೈನ್ ಸ್ಕ್ವೇರ್ ಜಾಗಕ್ಕೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದು. ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ, ಅಥವಾ ಕಾಸ್ ಸ್ಕ್ವೇರ್ ಎಗೂ ಹೀಗೆ ಬರಿಬೋದು. ಇದೇ ರೀತಿ ಕಾಸ್ ಸ್ಕ್ವೇರ್ ಎ ತೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂತಲೂ ಕೂಡ ಬರಿಬೋದು. ಹಾಗಾಗಿ ಸೈನ್ ಸ್ಕ್ವೇರ್ ಎನ ಹಾಗೆ ಬರಿತೀನಿ ಇಲ್ಲಿ, ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗಕ್ಕೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರಿತೀನಿ ಅಷ್ಟೇ. ಅದೇ ಸೂತ್ರನ ಒಂಚೂರು ಚೇಂಜ್ ಮಾಡ್ಕೊಂಡಿದ್ದೀವಿ ನಮಗೆ, ಯಾಕೆಂದರೆ ಬೇಕಿರೋ ಇಲ್ಲೊಂದು ಆನ್ಸರ್ ಬರಬೇಕು, ಅದಕ್ಕೆ ಈ ರೀತಿ ಬರ್ಕೊಂಡಿದ್ದೀವಿ. 2 ಇಂಟು 1 2 ನೆಕ್ಸ್ಟು ಸೈನ್ ಸ್ಕ್ವೇರ್ ಎ ಹಾಗೆ ಬರೀರಿ, ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಸ್ಕ್ವೇರ್ ಎ. ನೆಕ್ಸ್ಟ್ 2 ಹಾಗೆ ಬರೆಯೋಣ, ಸೈನ್ ಸ್ಕ್ವೇರ್ ಎ ಆ್ಯಡ್ ಮಾಡಿದ್ರೆ 2 ಸೈನ್ ಸ್ಕ್ವೇರ್ ಎ ಮೈನಸ್ 1. ಇದೇ ನಮಗೆ ಬೇಕಾಗಿದ್ದು ಆನ್ಸರು RHS ಅಂತ ಬರೆಯೋದು. ಓಕೆನಾ? ಥ್ಯಾಂಕ್ ಯು.